ಎಲ್ಲರಿಗೂ ನಮಸ್ಕಾರ. ಟೆಂಪರ್ ಅಂತ ಯೋಚನೆ ಮಾಡ್ತಾ ಇದ್ದಾಗ ಯಾಕೆ ಈ ಥರ ಒಂದು ಟೈಟಲ್ ಇಟ್ಟರು ಅಂತ ಯೋಚನೆ ಮಾಡ್ತಿದ್ದೆ. ಆಗ ಟೆಂಪರಿಂದನೇ ಟೆಂಪ್ರೇಚರ್ ಅಂತ ಒಂದು ವರ್ಡ್ ಬಂದಿರೋದು. ಟೆಂಪ್ರೇಚರ್ ಒಂಚೂರು ಆ ಕಡೆ ಈ ಕಡೆ ಆದರೆ, ಒಂದು ಗ್ಲೇಷಿಯರ್ ಮೆಲ್ಟ್ ಆದರೆ ಅಥವಾ ಒಂದು ಗ್ಲೋಬಲ್ ವಾರ್ಮಿಂಗ್ ಆದರೆ ನಾವು ಯಾವ ಥರ ಒಂದು ಕಷ್ಟಪಡ್ತೀವಿ ಅಂತ ನಾವೆಲ್ಲ ನೋಡಿದ್ದೀವಿ. ಹಾಗೆ ಒಂದು ಹದದಲ್ಲಿ ಮಾಡಿದ್ದಾರೆ ಈ ಸಿನಿಮಾನ. ನಾವು ವಿಡಿಯೋ ನೋಡಿದಾಗ, ಲಿರಿಕಲ್ ವಿಡಿಯೋ ನೋಡಿದಾಗ ಅಥವಾ ಒಂದು ಟ್ರೈಲರ್ ನೋಡಿದಾಗ ನಮಗೆ ಈ ಹದ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಮಂಜು ಕವಿ ಅವರು ಅಂತ ನಮಗೆ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಭರವಸೆ ಮೂಡಿಸುವಂಥ ಒಂದು ಟ್ರೈಲರ್ ಹಾಗೆ ಲಿರಿಕಲ್ ವಿಡಿಯೋ ನೋಡಿದೆ ನಾನು. ಇದರಲ್ಲಿ ನಂದು ಟೀಚರ್ ಪಾತ್ರ. ಸೊ ಟೀಚರ್ ಆಗಿ ಪಾತ್ರ ಮಾಡಿದ್ದೀನಿ. ಸೊ ಅವನ ಕೋಪ ಮಾಡಿಕೊಂಡಾಗ ಅವನಿಗೆ ಸಮಾಧಾನ ಮಾಡೋ ಥರ ಒಂದು ಸನ್ನಿವೇಶ ಬರುತ್ತೆ. ಸೊ ಇವ್ರ ಜೊತೆ ದ ಎಂಟೈರ್ ಟೀಮ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಇದೆ. ಐ ವಿಶ್ ಆಲ್ ಆಫ್ ದೆಮ್ ದ ವೆರಿ ಬೆಸ್ಟ್. ಈ ಸಿನಿಮಾ ಗೆಲ್ಲಿ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಬೇಕು ಅಂತ ಕೇಳ್ತಾರೆ. ಥ್ಯಾಂಕ್ ಯು. Click here to subscribe his official YouTube channel.